Ready, take. Study ready, go open kana. ಮಂಚತ್ತಿಲ್ಲ ದೈ ಕಡೆ ಅಂತ ಚಂದೆ ಹಾಂ ನೀವು ಮೆಡ್ರಾಸ್ ಬಂದಿಟ್ಟು ಸೊಲ್ಲಕ್ಕಿಲ್ಲ ಅಲ್ಲ ಇಲ್ಲ ನಿಂಗೆ ಎಂದ ನಿಂಗ್ಲೆ അങ്ങനെയല്ല ಮೆಡ್ರಾಸ್ ಹೋಟೆಲ್ ತಂಗಿಟ್ಟು ಅಲ್ತಿರ್ದೆ ಪೋಲೆ ಕೃಷ್ಣಪ್ಪ ಒಂಜಿ ಶಿಷ್ಯನ ಒಂಜಿ ಮೋಕೆದುಲೆ ಮಾಸ್ಟರ್ 5 ನಿಮಿಷಡು ರೋಟ್ ವೀಲರ್ ಬತ್ತು ಜತ್ತಿ ರೋಟ್ ವೀಲರ್ ಕ್ಲಿಯರ್ ಅವ್ರು ನಾಯಿ ಮಾಸ್ಟರ್ ರೋಟ್ ವೀಲರ್ ಅಂದ ಬೊಕ ಅದು ಅದು ರೋಡ್ ರೋಲರ್ ಅಲ್ಲ ರೋಲ್ಸ್ ರಾಯ್ಸ್ ಈ ಜನ ಇಂಚಿರಪ್ಪ ಅಂತ ರೋಡ್ ರೋಲರ್ ಯೂತ್ ಕೊಡ್ತಾ ಅಲ್ತದೆ ಭಯ ಕಂಟ್ರೋಲ್ ಕಂಟ್ರೋಲ್ ಅಂತೆ ಭಯಂಕರ ತಿಳ್ಕೊಂಡಿಲ್ಲ ಹೆಂಗೆ ಅಲೆಂತೂತಿ ಹೆಂಗೆ ಕಂಟ್ರೋಲ್ ಮಾಲಾನ್ಲ ಮೂಂಗ್ ಕೊಡ್ತೀವಿ ಏರಲ್ ಪಂಪಿನ ಇತ್ತು ಓಕೆ ರೈಟ್ ಸೂಪರ್ ಆಯ್ತು ಏ ಬನ್ನುಂಡು ತಿಳ್ಕೊಂಡ್ರೆ ಅಬ್ಬಜಿ ತಪ್ಪಿದು ಹೋಯ್ತೀವಿ ಅಲ್ಲ ಅಂಜನೆ ಬಲ್ಲೆ ಚೋಟು ಅದ ರೋಲ್ಸ್ ರಾಯ್ಸ್ ಓಕೆ ಅಪ್ಪ ಕುಟ್ಲಿ ಮೂಲ ಅವು ಬಂದ್ರೆ ಅವತ್ತು ಮೂಲ ಆ ಮೂಲ ಏರಿಲ್ಲ ಬರ್ರೆ ಅಲ್ಲಿ ವ್ಯಾಧಿ ಮಾಡ್ರೆ ನಾ ಚಿಟ್ಟಿ ನಿನ್ನ ಕತೆ ಅದ ಕಮಲ್ ಹಾಸನ್ ರಜನಿಕಾಂತ್ ಪುರ ಬರ ಭಾಷೆ ಜನ ಅವು ನೆರೊಂದು ಭಾಷೆ ಜನ ಕಾನ್ಫಿಡೆಂಟ್ ಮಾಡ್ಕೊ ಭಾಷೆ ಜನ ಕನ್ನಡದೊಂದು ಶೋಂಟೆ ನನಗೆ ಎಂಥ ಕಾರ್ಯಕ್ರಮ ಅಂತ ನನಗೆ ಗೊತ್ತಿಲ್ಲ ನನ್ನ ಮಾಸ ಬರ್ತಿ ಕೇಳಿದ್ರೆ ನಾನು ಒಂದು ನಿಮಿಷ ಸೇರಿದ ಗಣ್ಯರೇ ಸಚಿವರೇ ಸ್ವಾಗತ ಕಮಲ್ ಹಾಸನ್ ಅವರ ಹೆಂಡತಿಯವರೇ ಅಪ್ಪ ಗೌ ಅರ್ಪಣೆ ಕಮಲ್ ಹಾಸನ್ ರೇ ಮತ್ತೆ ನಿಮ್ಮ ಹೆಂಡತಿ ಕಮಲ್ ಹಾಸನ್ ರೇ ಮತ್ತೆ ನಿಮ್ಮ ಹೆಂಡತಿಯವರೇ ಕಮಲ್ ಹಾಸನ್ ಅಲ್ಲ ಹಿಮಕರ್ ಡಿ ಹಿಮಕರ ಡಿ ಎನ್ನೋ ನನ್ನ ಒರಿಜಿನಲ್ ಪದ ರಾವು ಮೆಕೇಶ್ನಪ್ಪ ಹಿಮಕರ ದೋಗ್ರ ಪೂಜಾರಿ ಗೊತ್ತಾ ಒಂದು ಮಿಟ್ಲಿಡ್ಗೆ ಅಲ್ಲ ಹಿಮಕರ್ ಡಿ ಅವರೇ ನಮಸ್ಕಾರ ಆಯ್ತಾ ನೆಕ್ಸ್ಟ್ ಇಲ್ಲಿ ನೆರೆದಿರುವ ಎಲ್ಲ ಕಮಲ್ ಹಾಸನ್ ಅಭಿಮಾನಿಗಳು ಇಲ್ಲಿ ನೆರೆದಿರುವ ಎಲ್ಲ ಕಮಲ್ ಹಾಸನ್ ಅಭಿಮಾನಿಯವರು ಮೇಡಮ್ ಕಮಲ್ ಹಾಸನ್ ಸಾಂಗ್ ಬರ್ತೀರಿ ತುಂಬ ದಾದನ ಇರ್ತೇನೆ ಸರ್ ಇಲ್ಲಿ ನೆರೆದಿರುವ ಅದಕ್ಕೆ ನಾನು ಹೇಳಿದೆ ಒಂದು ಕಾರ್ಯಕ್ರಮ ಉಂಟಂತ ಹೇಳಿದ್ರು ಅದಕ್ಕೆ ನಾನು ಸರಿ ಬರ್ತೇನೆ ಅಂತ ಇಲ್ಲಿ ಬಂದು ನೋಡಿ ಗೊತ್ತಾಗಿದ್ದು ಅದು ಶೋಭಕುಮಾರಿ ಫ್ರೀ ಇದೆಯಾ ಬರ್ತೀನಿ ಯಾರು ಹೇಳಿದ್ದು ಇವರು ಮೊನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರು ಶುಭಕುಮಾರಿ ಫ್ರೀ ಇದೆಯಾ ಬರ್ತೀಯಾ ಅಂತ ಯಾರು ಇವರು ಹಿಮಕರ್ಡಿ ಅವರು ಎಂತ ಮಾಸ್ಟರ್ ಕಾರ್ಯಕ್ರಮಕ್ಕೆ ಕೃಷ್ಣಪ್ಪನವರೇ ಹೌದು ಕಾರ್ಯಕ್ರಮಕ್ಕೆ ಎಂತ ಎಂತ ಸಾಧನೆ ಸಮಾವೇಶಕ್ಕೆ ಬೇಡ ಸಾವನ್ ಬರ್ತೀವಿ ಅದು ಹಾಗೆ ಕರೆದ್ರು ನಾನು ಅದಕ್ಕೆ ಕಾರ್ಯಕ್ರಮ ಅಂತೆಲ್ಲ ಎನಿಸಿ ಬಂದೆ ಇಲ್ಲಿ ಬಂದು ನೋಡುವಾಗ ಬಾಯ್ಕೆ ಅಂತೆಲ್ಲ ಹೌದು ಕಮಲ್ ಹಾಸನ್ ಹೆಂಡತಿಗೆ ನನಗೆ ಸೀವತ್ತಿ ಗೊತ್ತು ಕಮಲ್ ಹಾಸನ್ಗೆ ಯಾರು ಕಮಲ್ ಹಾಸನ್ ಹೆಂಡತಿಗೆ ಬಾಯ್ಕೆ ಅಂತೆಲ್ಲ ತುಂಬಾ ಸಂತೋಷ ಆಯ್ತು ಒಂದು ಒಳ್ಳೆ ವಿಷಯ ಅಲ್ಲ ಮತ್ತೆ ಬಾಯ್ಕೆ ಆಗುದು ಹೆಂಗಸರಿಗೆ ಮಾತ್ರ ಮತ್ತೆ ಹಿರಿಯರು ಹೇಳಿದ್ದಾರೆ ಸ್ತ್ರೀ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೌದಾ ಹೆಂಗಸರಿಗೆ ಹೌದಾ ಮೂಲ ಇಂಗ್ಲಿಷ್ ಶುರು ಕಲ್ಪಾಯಿಲ್ಲ ಹೌದಾ ಮೂಲಂಜಿ ಇಂಗ್ಲಿಷ್ ಶುರು ಕಲ್ಪಾಯಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಬಾಯ್ಕೆಲ್ಲ ಆಗುದು ಹೆಂಗಸರಿಗೆ ಮಾತ್ರ ಅದಕ್ಕೆಲ್ಲ ಹೇಳಿದ್ದು ಹಿರಿಯರ್ನವರು ಶ್ರೀ ಜನ್ಮಂ ಶ್ರೇಷ್ಠ ಜನ್ಮಂ ಅಂತ ಆ ನಿರ್ವಹಣೆ ಮಾಡಿಕೊಟ್ಟ ನನ್ನ ಗುರುಗಳಾದ ಹಿಮಕರಡಿ ಅವರಿಗೆ ನಮಸ್ಕಾರ. ಕರಡಿ
ಅಲ್ಲ ಹಿಮಕರ್ ಡಿ ಫುಲ್ ಬುದಾರ ಹಿಮಕರ ಡಿ ಡಿ ಬಣ್ಣ ದೋಗ್ರ ಬುಜಾರಿ ಅವು ಗೊತ್ತು ನೀ ಯಾವ ಹಾಗೆ ಮತ್ತೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಇವರು ಕಮಲ ಸರ್ನ ಬಡಿದವರಿಗೆ ಇದು ದೇವದ ಎಂತ ಬಾಯ್ಕೆ ಕಮಲಾಸನ್ನ ಬಡಿಯೋದು ಯಾರು? ಕಮಲ್ ಹಾಸನ್ ಪಿಕ್ಚರ್ ಆಕ್ಟರ್. ಕಮಲ್ ದಾಸ್. ಅಯ್ಯೋ ಸಾರಿ ಕಮಲ್ ದಾಸ್. ಸಾರಿ ಸರ್ ಸಾರಿ ಸರ್. ಕಮಲ್ ದಾಸ್ ರಜನಿಕಾಂತ್ ಎಲ್ಲ ಬರ್ಲಿಕ್ಕೆ ಅಲ್ಲ ಇವ್ರು ಬೇಡ ಸಾವನು ಬಯಕೆ ಅಂದ್ರೆ ಅದರಲ್ಲಿ ವಿಶೇಷ ಏನಂದ್ರೆ ಹೆಂಗಸರಿಗೆ ಮಾತ್ರ ಆಗುದು. ಹೌದಾ? ಹೌದು ಗೊತ್ತೇ ಅವ್ರಿಗೆ ನಿನ್ನ ಸಾವು ನಿನ್ನ ಸಾವು ಮೈಕೆ ಎಂಚನೇನಾ ಕಿತ್ಕೊನೋಲ್ಯ ಅಂದೆ ಅಂದೊಂಚೂರು ತಿತ್ತು ಮಾಡ್ಬಿಡು. ಆ ಸ್ಕೂಲಲ್ಲಿ ಗೇಟಲ್ಲಿ ಅಲ್ಲಿ ಬಿಟ್ಟು ನಾವು ಈಚೆ ಬರುವಾಗ ಆ ಕಷ್ಟ ಉಂಟಲ್ಲ. ಕಷ್ಟ ಡೈಲಾಗ್ ಬರುದಿಲ್ಲ. ಎಸ್ ಎಸ್ ಕಟ್ಮಲ್ ಪಚ್ಚಿ ಜಿ ಇಟ್ಲಲ್ಲಿ ಇತ್ತಲ್ಲ ಝೀಟ್ ಇತ್ತಲ್ಲ ಝೆಡ್ ವೈಟ್ ಝೆಡ್ ಟಿವಿ ಜೀವನದಲ್ಲಿ ಟೆನ್ಷನ್ ಯಾರಿಗೆಲ್ಲ? ಈಗ ನಿಮಗೆಲ್ವಾ ಇವರಿಗೆಲ್ವಾ ಅವ್ರಿಗೆ ಅವರಿಬ್ಬರಿಗೆ ಸಹ ಉಂಟು ಟೆನ್ಷನ್, ಎಲ್ಲರಿಗೆ ಸಹ ಉಂಟು. ಪಾಪ ಎಂತ ಮಾಡುದು? ಇವರ ಕುಲ್ಲು ಮೇರ ಮಾಡ್ತಾನೆ. ಅದು ಬಗ್ಗೆ ಎಂಚು ಫಿನಿಶ್ ಮಾಡ್ಬೋದು ಸರ್. ಟೆನ್ಷನ್ ಇಂದಿ ಕೃಷ್ಣನ ಈ ರೀತಿ ಬಂದ್ರೆ ಇತ್ತ ನಿನ್ನ ಅವು ಲೇಡೀಸ್ ಮುಗಿನ ಟೆನ್ಷನ್ ಬರ್ತಾನೆ ಬರ ಮುಗಿ ಉಂತಾರ ಬನ್ಲಿ ಬನ್ಲಿ ಯಾವ ಪಲ್ಲೆ ತಟ್ಟಂ ಕರಗಳೇ ಉಕಾರಿಂಗ ಚಿಡುಬು ಎಲ್ಲ ಉಕಾರಿಂಗ ವಾಲಿಬಾಲಿ ಅದೆಂತ ವಾಲಿಬಾಲಿ. ಆ ಮಗು ಒಂದು ಸ್ವಲ್ಪ ದೊಡ್ಡದಾಗಿ ಅದಕ್ಕೆ ಒಂದು ಸಣ್ಣ 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 ಚಿಕ್ಕ ಚಿಕ್ಕ ಸೈಜ್ ಯೂನಿಫಾರ್ಮ್ ಎಲ್ಲ ಹಾಕಿ ಸ್ಕೂಲಿಗೆ ಸಂತೋಷದಲ್ಲಿ ಎರಡು ಪುಚ್ಚೆ ಹುಡುಗಾದ್ರೆ ಆಗುದಿಲ್ಲ ಮಗು ಸಹ ಹುಡುಗಿಯ ಹೌದು ಹುಡುಗಿ ಹೆಣ್ಣು ಮಗು ಸ್ಕೂಲಿಗೆ ಬಿಡುವಾಗ ಒಂದು ಸಂತೋಷದಲ್ಲಿ ಹೋಗಿ ಅಲ್ಲಿ ಗೇಟಲ್ಲಿ ಬಿಟ್ಟು ಈಚೆ ಬರುವಾಗ ಉಂಟಲ್ಲ ಇಲ್ಲಿ ಮನಸ್ಸಲ್ಲಿ ಆಗುವ ನೋವು ಅದು ತಾಯಿಗೆ ಮಾತ್ರ ಗೊತ್ತು. ಎದೆ ಭಾರ ಆಗುದು, ಹೊಟ್ಟೆ ಭಾರ ಆಗುದು, ಸಂಕಷ್ಟ ತಡಿಲಿಕ್ಕೆ ಆಗುದಿಲ್ಲ. ಬಾಲಿನ ಶಾಲೆ ಬಿಡ್ಪುನ ತೂತಲ್ಲ. ಹೇಳಮ್ಮ ನೀನ್ ಮಾತಾಡ. ಹಾಗೆ ಅದಕ್ಕೆ ಮುಂಚಿನವರೊಂದು ಹೇಳಿದ್ದಾರೆ, ಒಂದು ನಿಮಿಷ ಏರಲ್ಲ ಒಂಜಿ ನಮಕೊಂದು ಜನ ಕೊಡ್ಲಿ ಮುಲ್ತುರ್ದು ಮೂಲ ಔಟ್ ಅದ ಮುಲ್ತುರ್ ದಕ್ಕೊಲ್ಲ ಮುಸುಂಟುಗೆ ಮುಸುಂಟುಗೆ ದಕ್ಕೊಡು ಮೋನಿಗೆ ಬೇರೆ 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 ಭಾಷಣವಳು ಇತ್ತ ಅಂದು ಬುರ್ನು ಉಣವ್ರು ಇನಾದೆ ನೀರು ಯಾರಿಗೆ ದಂಡ ಮಾಡದೆ ಅದು ಅಂಚೆ போதவள் அபிமானி ஆண்டவர்களே பாச்சக்க ஏய் இல்லப்பா என்ன சேவந்திக்கு உண்மை இருக்குதானே இங்க நிறுத்திரியா பிர்கிரியா நான் பேசுறாக இருக்கு அங்க சேமத்தி கொஞ்சம் இருப்பா என்ன பேரு அப்புறம் என்ன பேரு நான் பேரு ஜெயந்தமா என்ன பேரு ஏய் ஜெயந்தா கொஞ்சம் இருப்பா அபிமானி ஆண்டவர்களே அபிமானி ஆண்டவர்களே முசுண்டு என்னடா யார் நம்ம பேர் ரெட் சாதி போறாடு கரெக்ட் இடுகி போறாடு ஜெயந்தன் ஸ்டார்ட் பண்ணகனே போறாடு கரெக்ட் இடுகி கரெக்ட் போறாடு ಕಾರ್ ವ್ಯಾನ್ ಸರ್ ಅಂತಂತದೆ ಕಾರ್ ವ್ಯಾನ್ ಕಾರ್ ಬಚ್ಚು ಅಂಕಲ್ ಯೋಗರು ಕರಿಯ ಯಾರು ಅಂತಾಡು ಅಂದು ಮಾರೆ ಕರೆದಿ ಅದು ಅದಾದ ಗೊತ್ತಿದೆ ಆವೇಶ ಬಂದಿರುತ್ತೆ ಐಕ್ ಬರ್ಚಿ ಅಭಿಮಾನಿ ಆಂಡವர்களே ಫಸ್ಟ್ಗೆ ಹೋದು ಅಭಿಮಾನಿ ಆಂಡವர்களே ಅಭಿಮಾನಿ ಆಂಡವர்களே ಆತ್ಮರ್ತು ಬೂರ್ತ ಹಾವಡು
ಐದು ಆವೇಶ ಬಂದಿರ್ಸಿ ಆವೇಶ ಬಕ್ಕ அப்பகன் பீஜிதாட்டி அபிமானி ஆண்டவர்களே குடரபுர்னு பேசிக்கிட்டு தானே இருக்க இந்த ஒரு மண்ணு கிடையாது எனக்கு ரொம்ப ரொம்ப சந்தோஷமா இருக்கு நல்ல புத்தவண்டே சொல்லு ஆபுஜா ஆஜோ ಅರೆ ಅವ ಎಡ್ಡೆತ್ತಿನ ಸೇಮ್ ಮ್ಯಾಟರ್ ಆಯ ಒಂದು ಉದ್ದವண்டೆ ಟ್ರಾನ್ಸ್ಲೇಟ್ ಮಾಡಿ ಅತ್ತು ಚೋಟಣ್ಣ ಆ ಟ್ರಾನ್ಸ್ಲೇಷನ್ ವನ್ನ ಉದ್ದ ಬನ್ನಿ ಗೊತ್ತಿದೆ ಅಂಚ ಒಂಜೊಂಜಿ ಪಾಯಿಂಟ್ ಎಂಡ್ ಅನ್ನಕ ದಕ್ಲೆ ಮುಸುಂಟುಕು ಬರುದು ತಿಗಲೆ ಗತ್ತ ಮಾರ್ನಿಂಗ್ ಅವಕ್ಕಿಂತ ಅರೆ ಮುಟ್ಟ ಲಾಸ್ಟ್ ಬೋರ್ಡ್ ಪೂರ ತೇಲ್ತದೆ ಈ ಜನ ತೇಲ್ತಾರ ಈ ಜನ ಈರ್ದವರೆಗೂ இந்த மண்ணு எங்க வேர்ல்டுல எங்க போனாலும் இந்த மண்ணு கிடையாது ஆண்டவர்களே ಇತ್ತು ಗೋವಾ ದೇಶಕ್ಕೆ ಬಂಡಲ್ಲ ಇಂಚಿನ ಮಣ್ಣು ದಿಕ್ಕುಜಿ இந்த ಕೆಂಪು மண்ணு கடைக்கு என்ன பண்ணுவேன் ஒரு ஹோட்டல் மாலிக்காது ಹೊರಹೊಮ್ಮುವೆ நான் ஒரு மாலிகனாய் போய் ஹோட்டல் மாலிகனாய் போய் உங்க ஆசீர்வாதத்தில் கரெக்ட் தமிழ் நாத்தி ஜெத்தல அந்த காலத்தில் எல்லா பொலிட்டிஷியன் ஏஎன்டிஎம்கே ஹெச்ஐடிகே பொலிட்டிஷியன் தான் ஏடிஎம்கே டிஎம்கே காங்கிரேட் கழகம் எல்லா மந்திரிமார்கள் எல்லா ஹோட்டலுக்கு வந்து தமிழ் மக்கள் எல்லாம் வந்து சாப்பிடுறது என்ன ஹோட்டல்ல மசாலா தோசைகள் அந்த ஹோட்டலுக்கு வந்து சாப்பிட போயிருந்தார் மசாலா தோசை சீரா இட்லி எல்லாம் சாப்பிட போயிட்டு ஆ டைம்ல எனக்கு கனெக்ஷன் வந்துச்சு அந்த கனெக்ஷன் அப்பதான் எனக்கு ஒரு பழக்கம் ஏற்படுத்துச்சு ஒரு கனெக்ஷன் உண்டாச்சு அந்த கனெக்ஷனத்துல நான் ஒரு பட்சத்தில் ஒரு சாதாரண காரியகர்த்தம் நான் ஜாயின் பண்ணுவேன் ஒரு பட்சத்தில் ஒரு சாதாரண காரியகர்த்தனாய் நிலையோரிக்கும் நான் அழகத்தன மொழியான பொருத்தன் எனக்கு தெரியாதபடி முட்டாளி மொழிகள் வாழ்ந்த மாடு பாசுகிறது இப்பாதலிக்கான மன குத்தோடு மொழி அல்லே அது சரியில்லை அவங்கள்ட்ட கரெக்ட் வந்தேன் அவே போடு அடைமுட்டை வந்தது அவே போடு நான் ஒரு சின்ன ஹோட்டல்ல நட்டிறேன் என்ன பண்ணுவேன் நினைக்காதே நான் நட்டிறேன் நட்ட மாட்டேன் என்ன பண்ணணும் பசிக்குது எனக்கு நட்டணுமா நட்டக்கூடாது ஆனால் நட்டிறேன் ஆனால் நட்டிறேன் ஆண்டல நட்டுதே ఆయన సావన్ పనుకున్నా ಸ್ಟೆಪ್ ಅದ ಒಳಂದು ಹೋಯ್ ನಾನು ಕ್ಲೀನರ್ ಆದ ಬೇಲೆ ಮಲ್ತದು ಒಂದು ಮಳ್ಳ ಬಿಲ್ಡಿಂಗ್ ನಿಕ್ಕೊಂಡು ಆಯ್ತಾ ಸ್ಟೆಪ್ ಉಡೆ ಮಿತ್ತು ಬಾಯ್ ಓಟೆ ಮಾಸ್ಟರ್ ನಾ ಇಂಪ್ರೂವ್ಮೆಂಟ್ ಯಾನು ಇಂಪ್ರೂವ್ ಆಯ್ ಸ್ಟೆಪ್ ಉಡೆ ಮಿತ್ತು ಬೇರೆ ಜಲ್ಲಿ ಒಂದು ಗ್ಯಾಪ್ ಸ್ಟೆಪ್ ಉಡೆ ಮಿತ್ತು ಬೇರೆ ಜಲ್ಲಿ ಅವನುಂಡ ಎಲ್ಲರೂ வந்துட்டு HDMK DMK HDK மக்கள் பச்சைகள் தமிழ் பச்சைகள் HDK தமிழ் பச்சைகள் HDK HDMK HDFC HDFC ICICI ಎಂಚಿನ ಮನುಷ್ಯ ಬ್ಯಾಂಕ್ ಪಾಲಿಟಿಕ್ಸ್ ಇನ್ನ ಬ್ಯಾಂಕ್ ಉದ್ಯೋಗಿ ಎಲ್ಲ கட்சிக்காரர்கள் வந்துட்டு மசாலா தோசை தான் இட்லி தான் சாப்பிட்டு போறாங்க அப்பா ஒரு பழக்கம் ஏற்படுச்சு ஒரு கனெக்ஷன் உண்டாயிடுச்சு அந்த കണക്ഷനിലെ ഞാൻ ഒരു പശ്ചത്തിന്റെ കാര്യദർശിയായി ഞാൻ സാമാന്യ കാര്യകർത്തായി ഒരു സാമാന്യ കാര്യകർത്തനായി പോയി ಅಪ್ಪಡ ಸ್ಟೆಪ್ಪಲ್ಲಿ ಮಂಡಲ ಪಂಚಾಯತ್ ಅಧ್ಯಕ್ಷ ಆಗಿ ಹೊರೊಂಜಿ ಬಂದಿಲೆ ಅತ್ತ ಎಕಡೊಂಜಿ ದಾದನೊಂಜಿ ಬರ್ತದೆ ಲಾಸ್ಟ್ ಎಕಡೊಂಜಿ ದಾದನೊಂಜಿ ನಾನು ನಟ್ಟ ಮಾಟೆ ನಾನು ಯಾನ್ ನಟ್ಟುಜಿ ನಟ್ಟ ಮಾಟೆ ಯಾನ್ ನಟ್ಟುಜಿ ಮಾಟೆ ಮಾಟೆಂಜಿ ನಾವು ಅಯ್ಯೋ ಕಟ್ಟಾలి ಒಂಜ ಅದೊಂದು ಓಕೆ ಎಸ್ ನಾನು ಆಲ್ತ ನಟ್ಟನದ பண்றீங்க நீங்க தான் கடவுள் நீங்க எல்லாம் ஒட்டு கொடுக்குங்க நான் என்ன வேணாலும் பண்ணுவேன் இந்த ஸ்டேஜ்ல நான் பண்ணக்கு நல்லதா இருக்கு ಈ ಸ್ಟೇಜ್ ಎನ್ನಿಕಲ್ ಇಂಚಿನ ಮಂಡಲ ಮಲ್ತು ತೋಚ್ಪಾವೆ ಅಂಚಿನ ಮ್ಯಾಜಿಕ್ ಎಂಡ್ ಉಂಡು ಕಟ್ ಕಟ್ ಕಾಡ್ ಏತು ತೆಲ್ತಂತಲ್ಲ
ஹிருதய தேவதை இந்த தேவதை எப்போ வந்தாலும் திருப்பி பார்த்ததில்லை. ಹೆಂಗೆ ಮಾಸ್ಟರ್ ಈ ಲಕ್ಷ್ಮಿ ಯಾಪ ಎನ್ನ ಬೆರಿಯ ಬತ್ತಲ್ಲ ಯಾನ್ ಪಿರ ತೂತಿಜಿ ಐದು ಬೊಕ್ಕ ಯಾನ್ ದುಂಪೋಯೆ ಎದುರೇತು ಒಂದು ಎದುರುತು ಒಂದೇ పోయి ఎదురుతూ ఉంది బొండ బొక్కలు బంజినాలు ఇంచాయండి ಅವು ಎಂಚ ವರ್ಷ ಎದುರುತು ಒಂದೇ పోయి ಬುಕ್ಕ ಬಂಜಿನಾಲು ಎಂಚ ಅಸಂಬದ್ಧ ಪ್ರಶ್ನೆ ಬರುತ್ತೆ அது ஃபிக்ஸ் ஆடு மாஸ்டர் மாஸ்டர் ஓ ஏத்து பண்டற ஃபிக்ஸ் ஆடு ஒரே வாக்கியத்தில் நான் சொல்றேன் ஒரே வாக்கியத்தில் நான் சொல்றேன் கேட்றீங்க கேட்டரிங் நன்றி நான் கமல்தாஸ் விமல்தாஸ் அந்த காம்பினேஷன் பாருங்க எந்த ಕಾಂಬಿನೇಷನ್ ಅದು ಕಾಂಬಿನೇಷನ್ ಆಯ್ನತ್ತ ಮಾರ ಕಾಂಬಿನೇಷನ್ ಅಂತ ಮಾರ ಐತೆ ಸಮಾವೇಶ ಆಯ್ನತ್ತ ಮಾರ ಸಮಾವೇಶ ಸಾಧನೆ ಆ ಕಾಂಬಿನೇಷನ್ பாருங்க அந்த லக்ஷ்மி என்ன ஹிருதயத்தில் கால் வச்சு ಆಲ್ ಎನ್ನ ತಿಗಲಿ ಕಾರ್ದಿಯಲ್ ಚೆಕ್ ತಿಗಲಿ ಹತ್ತು ಮಾಸ್ಟರ್ ಕಿರೋಡ್ಚಿ ಪೊಕ್ಕಡೆ ಹೃದಯ ಬಣ್ಣ ಹೃದಯದಲ್ಲ ಪೊಗ್ಗೆಲ್ಲ ಆರ್ಟ್ ಟಚಿಂಗ್ ಸಾಧಾರಣ ಸಾಧನೆ ಬೇಡ ಸರ್ ಇದು ಸಾಧಾರಣ ಸಾಧನೆ ಈ ಸಾಧನೆ ನಾನು ಪನ್ನಿರ್ಕೆ ಇಂಚಿನ ಸಾಧನೆ ನಾನು ಮಸ್ತ್ ಮಲ್ದೆ சின்ன சாதனை மாஸ்டர் நான் அது இது தெரியாதல்ல இந்த சாதனை ரொம்ப பண்ணிருக்கேன் ಇದು ಎಲ್ಲೇ ಸಾಧನೆ ಇಂಚಿನ ಸಾಧನೆ ನೆಕ್ಕದುಮ್ಯಾನು ಮಸ್ತ್ ಮಲ್ತದೆ ಏರು ಓಯ್ನ ಸಾಧನೆ ಒಂದು ಹೋಟೆಲ್ ಬೇಲೆ ಇರ್ಬೋದು ಅಂಚೆ ಲೆತ್ತದು ಎನ್ನ ಆ ಮೋಕೆನು ತೋಚ್ಪಾಯಾರು ಈ ವೇದಿಕೆ ಉಪ್ಪುನ ಮಾತ ಈ ಗಣ್ಯರು ಏತು ಶೋ ಕೊಡು ಪಾತಿಯರು ಕೊಡೋರ ಆ ಬಟ್ಟಿನೇ ಪಾಡ್ಮೆ ಅವು ಲಾಸ್ಟ್ ಕೊರ್ಪೆ ಅಲ್ಚರ್ ಕೊರ್ಪೆ ಅಯ್ಯೋ ನಾನು ಮುಲ್ತುರ್ದಿಂಚ ಟರ್ನಿಂಗ್ ಕೊರ್ಪೆ ಅಲ್ಚರ್ ಒಂಜಿ ಶಾರ್ಟ್ ತಂದಿಲ್ಲ ಮೇಲ್ಮೇಲ್ತದೆ ಅಡ್ಡ ಫ್ರೇಮ್ ಇಡ್ತು ಗೊತ್ತಾ ಅದಕ್ಕೂ ಬರಡ ರೆಡಿಯಾ ರೆಡಿ அந்த கடவுள் மகதரி 60 பார்த்து என் லைஃப்ல வந்திருக்குது என் பொண்டாட்டி கமல்தாஸ் விமல்தாஸ் தான் ವಿಮಲಾ ಕಮಲ್ದಾಸ್ ಬಂತ ಪಾಸ್ ಒನ್ ಮೋರ್ ಎಸ್ ರೆಡಿ ರೆಡಿ நான் நட்ட மாட்டேன் ನಾನು ಯಾನ್ ನಟ್ಟುಜಿ நட்ட மாட்டேன் ಯಾನ್ ನಟ್ಟುಜಿ ಮಾಟೆ ನಾವು ಚೋಟು ನಡು ಎಂಕ್ಲೊಂದು ಚೂರು ಗ್ಯಾಪ್ ಮಾಡುದು ಅದನ್ನು ಪಾತ್ರ 20 ரூபாய் 20 ரூபாய் தான் என் பாக்கெட்ல இருக்குது 20 ரூபாய் என்ன கிசடிತೀನಿ ಒಂಜಿ ಟೈಮ್ நான் சென்னை போனேன் சென்னையில 5 பைசா கிடையாது என் கிசத்திலே ಚೆನ್ನಾಗಿ நான் இவ்வளவு மாதிரி சொல்றது கொஞ்சம் விடுங்க ஊத்த இறகு மாஸ்டர் 20 ரூபாய் கிடையாது இந்த கிசத்திலே இப்போ நான் இவ்வளவு மாதிரி ஒரு ಪಣಕ್ಕಾರನ ಇರ್ಬೇಕು ಹೆಂಗ ಗೊತ್ತಾಂಡು 20 ರೂಪಾಯಿ 11 ಯಾನು ಅಮ್ಮೇರನ ಕಿಸೆಡ್ ಲಕ್ಕದ ಬಲ್ತಿನ ನಾಯಿ ಯಾನು ಇತ್ತ ಯಾನು ಬನ್ನ ಬತ್ತದ ಅವಳು ಬಾರಿ ಮಲ್ಲ ಒಂದು ಶ್ರೀಮಂತೆ ಅದು ಯಾನು ಜನ್ಮದಲ್ಲಿ ಎಲ್ಲ கிடைக்கிறது ஆசீர்வாதத்திலே இதெல்லாம் எனக்கு கிடைக்கிறது பெருமையா இருக்கு ஆண்டவர்களே எங்க ಹೆಮ್ಮೆ அப்பனு ஆண்டவளே எங்கே போனாலும் போனாலும் இந்த மண்ணு கிடையாது கொஞ்சம் நில்லுங்க என்ன பேர் என்ன ஏந்தா கொஞ்சம் சைடு இல்லை பேசுறது தானே பார்த்து தக்கோச்சு அனுஷன் தக்கல தக்கோச்சு எனக்கு ஆவேசம் வந்திருக்குது எனக்கு ஆவேசம் வந்திருக்குது எங்க தர்சனம் வரணுண்டு ಏರಿಗಿರಿ ಅತ್ತು ಪನ್ಪುಣಿ ಪಂಡ ಜನಕ್ಕಲ್ನ ಅಭಿಮಾನತನ ಈರವೇನು ಟ್ರಾನ್ಸ್ಲೇಟ್ ಆವೇಶ ಟ್ರಾನ್ಸ್ಲೇಟ್ ಪಂಡ ತಮಿಳತ್ತ ஆண்டவர்களே எனக்கு புரியாது ಎಂಕ್ ಈತ್ ಮಲ್ಲ ಎಂಕ್ ಪುರಿಲಾಕದಿಚ್ಚಿ ಪುರಿಲಾಕದಿಜಿ
அது இல்லையாது ಅದಲ್ಲ நான் எனக்கு பேசுறதுக்கு வர என்ன பேசுறது தெரியாது ದಾದ ಪಾತಿರೋದು ಗೊತ್ತಾಗ್ತದೆ ಸರಿ ಬಂದ ಪನ್ಲೆ ಮಾಸ್ಟರ್ ನೆನಪುದಿಲ್ಲ ಪುರಿ ಲೆಕ್ಕದ ಈತ ಮಲ್ಲ ಇಂಜಿನ ಪುರಿ ಕರ್ಮನ என்ன பேசுறதுன்னு எனக்கு தெரியாது. ಎಂಚಿನ ಪಾತಿರೋದು ಹೆಂಗ್ ಗೊತ್ತಾವಿಷ್ இந்த உலகத்திலே இந்த மண்ணிலே இந்த துளு மண்ணிலே எனக்கு ஜன்ம கொடுத்த ஆண்டவனே உனக்கு நான் கிருத்தಜ್ಞತೆಯಾನ್ ಕೊಡ್ಕಂ. ಎಂಕಿ ಪುಣ್ಯ ಮಣ್ಣಡಿ ಈ ಮಣ್ಣು ತಿಂದದ್ದು ಬದುಕದು ಎಂಕಿ ಮಣ್ಣಡಿ ಜನ್ಮ ಕೊಡ್ತಾರೆ ದೇವರೇ ಇರಗ ಕೋಟಿ ಕೋಟಿ ನಮ್ಮನಲು ಪ್ರಮಾಣ ವಚನ ಬಂದಿರಕ್ಕೆ ತಿಳಿದಲ್ಲೇ అంటే 16 గంటకి మీకు ఫోన్ మల్తే ఓల్లమ్మే కమల యాను వీటిలో ఇరికే ಮಾಸ್ಟರ್ ನೀನು ಎಪ್ಪಡಿ ಇರ್ಕಾರು ಅಂದ್ಕೊಂಡು ಯಾನು ಮೆಡ್ರಾಸ್ ಹೋಟೆಲ್ ಇರಿಕೆ ತಂಗಿರಿಕೆ ಇಪ್ಪ ವೆಜ್ ಊಟ ಉಣ್ಣಿಟ್ಟು ಇಪ್ಪ ಮಂಚತ್ತಿಲ್ಲ ದೈ ಕಡೆ ಅಂತ ಚಂದೆ ಹಾಂ ನೀವು ಮೆಡ್ರಾಸ್ ಬಂದಿಟ್ಟು ಸೊಲ್ಲಕ್ಕಿಲ್ಲ ಅಲ್ಲ ಇಲ್ಲ ನಿಂಗೆ ಎಂದ ನಿಂಗ್ಲೆ ಕಾಣಬಟ್ಟು ಕುಡುಕಾದಿಗಳಿಗೆ ಕುಡುಕ ಚೋಟವಿಗೆ ಪುರಾಟ ಮಣ್ಣಾನಿಗೆ ಅನ್ನಮಾನ ಫಲವಿದಾಸಗೆ ಒಣ್ಣನ ವಯಸ್ಸಿಗೆ ಮೂರುಂಡಿಯ ಮೈಕ್ ನಮ್ಮ ಜೈ ಪನ್ಪಿನ ಪಾಪ ಕುಡಂಜಿ ತುಳುಟುಂಡು ಸಾಯಿ ಕೃಷ್ಣಗೆ ಯೋಗ್ಲಾನಿಗೆ ಉಳ್ಳಾನಿಗೆ ಸೋಮೆ ಮಂತಾನಿಗೆ ವಾಸ್ಮಾರಿ ಫ್ಯಾಮಿಲಿಗೆ ಕುಂಟ ಪ್ರಧಾನಿಗೆ ಬಾದಕಲ್ಲ ಅವಳನಿಗೆ ಒಂದು ಕ್ಲಾಸ್ ಆಯ್ತು ಹಬ್ಬ ಎಲ್ಲ ಅವಡೆ ಹಬ್ಬ ಹಬ್ಬ ಕಡೆಯದ ಅಮ್ಮ ಕಡೆಯುದಾ ಹಬ್ಬ ಕಡೆಯುವುದಿಲ್ಲ ಅಮ್ಮೇರ ಕಡೆ ಬಿಜರ ಅಮ್ಮ ಕಡೆ ಹಾಂ ಜಯಕಾರ ಒಂದು ಮಾತೆಲ್ಲ ಬಡ್ಲೆ ಜಯಕಾರ ಜೈ ಆತೆ ಜೈ ಒಳತ್ತ ಮಣಿಯಾರ ಮತ್ತೊಂದು ಗಣ್ಯರಿಗೆ ಗಾಳ ಬಿಚ್ಚೇನ ಪುಂಡಾರೆ ಕಮಲ್ದಾಸ್ ಬಾಯ್ರೆ ನಾಯಿದ್ದ ಮಗಂಡೆ ಮೋಡಿದ್ದ ಮೋಡಿಬಾ ಕಟ್ಟಿಂಗ್ ಸ್ಪೀಚ್ ಇದೆ ಕಟ್ಟಿಂಗ್ ನೀರು ಗನ ರೀತಿ ನೀಲಿಕ್ಕೆ ನೀರು ಹೆಂಚು ತೋಜೋರು ಗೊತ್ತುಂಡೆ ಮಹಾರಾಷ್ಟ್ರದ ಪೊಲಿಟಿಷಿಯನ್ ಕಲೊಂಟಿಗೆ ಬಲಿ ಬರ್ಬಿರತ್ತೆ ಹೆಂಚು ತೋಜೋರು ಆತೆ ಜೈ ಒಳತ್ತ ಮಣಿಯಾರ ಮತ್ತೊಂದು ಗಣ್ಯರಿಗೆ ಗಾಳ ಬಿಚ್ಚೇನ ಪುಂಡಾರೆ ಕಮಲ್ದಾಸ್ ಬಾಯ್ರೆ ನಾಯಿದ್ದ ಮಗಂಡೆ ಮೋಡಿದ್ದ ಮೋಡಿಬಾ ಆಯಿಂಡ ಮರಿಮಗನಿ ವಾಲಿಬಾಲ್ ಜೈ ಬಂತನ್ ಸ್ಟಾರ್ಟ್ ಅಪ್ ಜೈ ಬಂತನ್ ಕೊಡಂಜಿ ಒಳತ್ತ ಮಣಿಯಾರ ಮತ್ತೊಂದು ಗಣ್ಯರಿಗೆ ಗಾಳ ಬಿಚ್ಚೇನ ಪುಂಡಾರೆ ಕಮಲ್ದಾಸ್ ಬಾಯ್ರೆ ನಾಯಿದ್ದ ಮಗಂಡೆ ಮೋಡಿದ್ದ ಮೋಡಿಬಾ ಯೋಗ್ಲಾನಿಗೆ ಉಳ್ಳಾನಿಗೆ ಸೋಮೆ ಮಂತಾನಿಗೆ ವಾಸ್ಮಾರಿ ಫ್ಯಾಮಿಲಿಗೆ ಕುಂಟ ಪ್ರಧಾನಿಗೆ ಬಾದಕಲ್ಲ ಅವಳನಿಗೆ ಒಂದು ಕ್ಲಾಸ್ ಆಯ್ತು